ಮಂಗಳೂರಿನ ಇಂಡಿಯಾನಾ ಹಾಸ್ಪಿಟಲ್ ಮತ್ತು ಹಾರ್ಟ್ ಇನ್ಸ್ಟಿಟ್ಯೂಟ್ನ ಮೂಳೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ವಿಭಾಗವು ನಡೆಸಿದಂತಹ ಅಪರೂಪದ ಶಸ್ತ್ರಚಿಕಿತ್ಸೆಯಿಂದ ಮೂಳೆ ಕ್ಯಾನ್ಸರ್ ಪೀಡಿತ 7 ವರ್ಷದ ಮಗುವಿನ ಕೈಯನ್ನ ಯಶಸ್ವಿಯಾಗಿ ಉಳಿಸಲಾಗಿದೆ. ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮೂಳೆ ಕ್ಯಾನ್ಸರ್ ಮತ್ತು ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ನವನೀತ್ ಎಸ್ ಕಾಮತ್ ಅವರು, ಮಗುವಿಗೆ ತೋಳಿನ ನೋವು, ಉಬ್ಬುವಿಕೆ ಹಾಗೂ ಕೈ ಉಪಯೋಗಹೀನವಾಗಿ ನಿದ್ರೆ ಇಲ್ಲದೆ ರಾತ್ರಿ ಕಳೆಯುವಂತೆ ಮಾಡುತ್ತಿತ್ತು. ವೈದ್ಯಕೀಯ ಪರೀಕ್ಷೆಯ ನಂತರ ಮಗುವಿಗೆ ಸಂಪೂರ್ಣ ತೋಳು ಹಾಗೂ ಭುಜದ ಮೂಳೆ ಕ್ಯಾನ್ಸರ್ ಇರುವುದು ಪತ್ತೆ ಮಾಡಲಾಗಿತ್ತು. ಶಸ್ತ್ರಚಿಕಿತ್ಸೆಯ ವಿಧಾನವು 10 ಗಂಟೆಗಳ ಕಾಲ ನಡೆಯಿತು. ಮಗು ಯಾವುದೇ ತೊಂದರೆಗಳಿಲ್ಲದೆ ಚೇತರಿಸಿಕೊಂಡಿತು ಹಾಗೂ ನೋವು ಮುಕ್ತವಾಯಿತು ಎಂದು ಹೇಳಿದರು. ನಾವು ಆಪರೇಷನ್ ಥಿಯೇಟರ್ನಲ್ಲಿ ಕೈ ಮತ್ತು ಶೋಲ್ಡರ್ ಜಾಯಿಂಟ್ ಅನ್ನು ತೆಗೆದು ಬೇರೆ ಆಪರೇಷನ್ ಥಿಯೇಟರ್ಗೆ ತಗೊಂಡೋಗಿ ಆ ಮೂಳೆದು ಟ್ಯೂಮರ್ಸನ್ನು ಗ್ರಾಸ್ಗೆ ತೆಗೆದು ಫುಲ್ 100% ತೆಗಿಬೇಕಂತಿಲ್ಲ. ಎಷ್ಟಾಗುತ್ತೆ ಅದನ್ನು ತೆಗೆದು ನಾವು -194 ಲಿಕ್ವಿಡ್ ನೈಟ್ರೋಜನಲ್ಲಿ ಅದನ್ನು ಫ್ರೀಸ್ ಮಾಡ್ತೀವಿ. ಆ ಫ್ರೀಸ್ ಮಾಡಿ 20 ನಿಮಿಷ ಆ ಲಿಕ್ವಿಡ್ ನೈಟ್ರೋಜನಲ್ಲಿ ಇಟ್ಟು, ಆಮೇಲೆ 15 ನಿಮಿಷ ಜಸ್ಟ್ ರೂಮ್ ಟೆಂಪರೇಚರ್ ಇಟ್ಟು, ಆಮೇಲೆ 15 ನಿಮಿಷ ಡಿಸ್ಟಿಲ್ ವಾಟರ್ ಇಟ್ಟು. ಇದು ಟೆಕ್ನಿಕ್ ಸ್ಟಾರ್ಟ್ ಮಾಡಿದ್ದು ಜಪಾನ್ದಲ್ಲಿ. ಸೊ ಆ ಟೆಕ್ನಿಕನ್ನು ನಾವೀಗ ಇಂಡಿಯಾದಲ್ಲೂ ಫಾಲೋ ಮಾಡ್ತಾ ಇದ್ದೀವಿ, ಬಾಕಿ ದೇಶಗಳಲ್ಲೂ ಫಾಲೋ ಮಾಡ್ತಾ ಇದ್ದೀವಿ. ಸೊ ಆ ಮೂಳೆಯನ್ನು ತೆಗೆದಾದ್ಮೇಲೆ ವಾಪಸ್ಸನ್ನು 45 ಮಿನಿಟ್ಸ್ ಆದಮೇಲೆ ಮೈಗೆ ಜೋಡಿಸಿರ್ತದೆ. ಸೊ ಈ ಪ್ರೊಸೀಜರ್ ಸಾಧ್ಯವಾಗಿದ್ದರೆ ಈ ಆರ್ಥೋಪೆಡಿಕ್ ಆಂಕಾಲಜಿ ಡಿಪಾರ್ಟ್ಮೆಂಟ್ ಇರುವ ಕಾರಣ ಇದೆಲ್ಲ ಸಾಧ್ಯವಾಗುತ್ತೆ. ಅನಂತರ ಇಂಡಿಯಾನಾ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಯೂಸುಫ್ ಕುಂಬ್ಳೆ ಅವರು ಮಾತನಾಡಿ, ಈ ವಿಶಿಷ್ಟ ಸಾಧನೆಯೊಂದಿಗೆ ಮಂಗಳೂರು ಈಗ ಬಹಳ ವಿರಳವಾಗಿ ಮಾಡಲ್ಪಡುವಂತಹ ಮೂಳೆ ಮತ್ತು ಮೃದು ಅಂಗಾಂಶದ ಗೆಡ್ಡೆ ಶಸ್ತ್ರಚಿಕಿತ್ಸೆಗಳಿಗೆ ಮೇಲುದರ್ಜೆಯ ವೈದ್ಯಕೀಯ ಕೇಂದ್ರವಾಗಿ ಮಾರ್ಪಟ್ಟಿದೆ ಎಂದು ಹೇಳಿದರು. ಮಂಗಳೂರಲ್ಲ, ಕರ್ನಾಟಕ ರಾಜ್ಯದಲ್ಲೇ ಬೆಂಗಳೂರು ಬಿಟ್ಟರೆ ಬೇರೆ ಯಾವ ಸಿಟಿಯಲ್ಲಿ ಇಲ್ಲ. ಇದು ರೇರ್ ಆಗಿ ಇಂಡಿಯಾದಲ್ಲೇ ಭಾಳ ಒಂದು 10-20 ಮಂದಿ ಇರ್ಬೋದು ಇಂಡಿಯಾದಲ್ಲಿ, ಅಷ್ಟೊಂದು ಕ್ವಾಲಿಫಿಕೇಷನ್ ಇದ್ದಾರೆ. ಅವರೊಂದು ಭಾಳ ರೇರ್ ಆಗಿ ಸರ್ಜರಿ ಮಾಡಿದ್ದಾರೆ ನಮ್ಮ ಮಂಗಳೂರಲ್ಲಿ. ಫಸ್ಟ್ ಟೈಮ್ ಇನ್ ಮಂಗಳೂರು, ಫಸ್ಟ್ ಟೈಮ್ ಇನ್ ಮೋಸ್ಟ್ ಆಫ್ ದ ಏರಿಯಾಸ್ ಸೌತ್ ಕರ್ನಾಟಕ ಎಲ್ಲಿ ಮಾಡಲಿಲ್ಲ. ಅದೊಂದು ರೇರ್ ಸರ್ಜರಿ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. ಒಂದು ಸಣ್ಣ ಮಗು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಮೂಳೆ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಜಲಾಲುದ್ದೀನ್ ಉಪಸ್ಥಿತರಿದ್ದರು. ಶರಸಾಲಿಯಾನ್, ವಿ4 ನ್ಯೂಸ್ 24/7 ಮಂಗಳೂರು.